ಆವತ್ತಿನ ಒಂದು ನಿರ್ಧಾರ 21 ವರ್ಷ ಕಾಂಗ್ರೆಸ್ ಅನ್ನ ಇಲ್ಲಿ ಪುತ್ತೂರಿಂದ ಅಧಿಕಾರದಿಂದ ದೂರ ಇಡ್ತು. ಶಕುಂತಲಾ ಶೆಟ್ಟಿ ಅವರನ್ನು ಗೆಲ್ಲಿಸುವಂತ ಒಂದು ಪ್ರಯತ್ನದಲ್ಲಿ ಆ ಅಪವಾದದಿಂದ ನಾನು ಮುಕ್ತನಾಗಿದ್ದೇನೆ ಅಂತೇಳಿ ನಾನು ಈಗ ಭಾವಿಸ್ತಾ ಇದ್ದೇನೆ. 2018 ತಾವು ಆಕಾಂಕ್ಷಿ, ಆವಾಗ್ಲೂ ಸಿಗ್ಲಿಲ್ಲ, ಈಗ ಮತ್ತೆ ಆಕಾಂಕ್ಷಿ. ಶಕುಂತಲಾ ಶೆಟ್ಟಿ ಅವರು ಒಂದು ಮಾತು ಕೊಟ್ಟಿದ್ರು, ಒಂದು ಬಾರಿ ನನಗೆ ಅವಕಾಶ, ನೆಕ್ಸ್ಟ್ ನಾನು ಕೇಳುವುದಿಲ್ಲ ಅಂತ ಹೇಳುವ ಮಾತನ್ನು ಅವರು ಹೇಳಿದ್ರು. ಪ್ರತಿ ಸಲ ಟಿಕೆಟ್ ಮಿಸ್ ಆಗ್ತಾ ಇತ್ತು. ಇದು ಮೊನಗೈಗೆ ತುಪ್ಪ ಸುರಿಯುವ ಪ್ರಯತ್ನ. ಈ ಚುನಾವಣೆಯಲ್ಲಿ ನನಗೆ ಖಂಡಿತ ಅವಕಾಶಗಳು ಆಗ್ತದೆ. ಅವರೆಲ್ಲ ನಾವೇ ಅಭ್ಯರ್ಥಿ ಅಂತ ಹೇಳ್ತಾರೆ. ಅವರೆಲ್ಲರಿಗೂ ಶಕುಂತಲಾ ಶೆಟ್ಟಿ ಅವರಿಗೆ ಈ ಬಾರಿ ಸಿಗ್ಲಿಕ್ಕಿಲ್ಲ, ಹಾಗಾಗಿ ನಾವ್ಯಾಕೆ ಒಂದು ಪ್ರಯತ್ನ ಪಡಬಾರ್ದು ಅಂತೇಳಿ ಅವರೆಲ್ಲ ಅರ್ಜಿ ಸಲ್ಲಿಸಿರ್ಬಹುದು. 11 ಜನ ನನ್ನ ಹತ್ರ ಕೇಳಿ ಹಾಕಿದ್ದಾರೆ. ಅವರು ಹೇಳಿ ಕೊಡುವಂತದ್ದಲ್ಲ, ಕೆಪಿಸಿಸಿ ಅಧ್ಯಕ್ಷರಲ್ಲಿ ಕೇಳಿ ಹಾಕುದು ಉಂಟು. ಯಾಕಂದ್ರೆ ಅವರು ಸೀಟು ಕೊಡುವವರು. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ತಮಗೆ ಒಂದು ಅವಕಾಶ ಅನ್ನುವಂತ ಮಾತನ್ನ ಹೇಳಿದ್ರು ಅನ್ನುವಂತ ಮಾತನ್ನ ತಾವೇ ಹೇಳಿದ್ರಿ. ಅವರಿಗೊಂದು ನನ್ನಲ್ಲಿ ಒಂದು ಭಯ ಇತ್ತು, ಇವನಿಗೆ ಅವಕಾಶ ಸಿಗ್ಲಿಲ್ಲ ಅಂತೇಳಿ ಇವನೇನು ಅಂತ ತೊಂದರೆ ಮಾಡ್ತಾನ. ಅವರಾಗೆ ಹೇಳಿದ್ರು, ನನಗೆ ಒಂದು ಬಾರಿ ಅವಕಾಶ ಮಾಡಿಕೊಡ್ತು. ಈಗ ನಿಮಗೆ ಇಲ್ಲಿ ಪ್ರಬಲ ಪೈಪೋಟಿ ಅಂತಂದ್ರೆ ಯಾರು? ನಾವು ಸಾಯುವ ತನಕ ನಾನೇ, ಇನ್ನು ಯಾರು ಬರೋದಿಲ್ಲ ಅಂತ ಹೇಳಿ ನಾವು ಹೇಳ್ತಾ ಹೋದ್ರೆ ಅದು ಜನ ಒಪ್ಪುದಿಲ್ಲ ಅಂತ ಹೇಳುವಂಥದ್ದು ಅರ್ಥ ಮಾಡಿಕೊಂಡು. ನಿಮ್ಮ ಪಕ್ಷದಲ್ಲಿ ಈಗ 13 ಜನ ಅರ್ಜಿ ಸಲ್ಲಿಸಿದ್ದೀರಿ. 13 ಜನರನ್ನು ಹೊರತುಪಡಿಸಿ ಮತ್ತೊಬ್ಬರಿಗೆ ಸಿಗತ್ತೆ, ಇನ್ನೊಂದು ಕಡೆಯಿಂದ ಬರ್ತಾರೆ, ಅವರಿಗೆ ಟಿಕೆಟ್ ಆಗತ್ತೆ ಅನ್ನೋ ಗುಸು ವದಂತಿಗಳು ಹಬ್ತಾ ಇದ್ದಾರೆ. ನಿಮ್ಮ ಕಿವಿಗೆ ಬಿದ್ದಿದ್ಯಾ? ಅಲ್ಲ, ಆ ವಿಚಾರಗಳು ಗುಸುಗುಸು ಎಲ್ಲ ಸುದ್ದಿಗಳು ಆಗ್ತದೆ. ಆದರೆ ಅಂಥ ಅವಕಾಶಗಳು ಕಡಿಮೆ ಅಂತೇಳಿ ನಾನು ಅನಿಸ್ತಾ ಇದ್ದೇನೆ. ಅಂದರೆ ಪಕ್ಷ ಎಲ್ಲ ರೀತಿಯ ವಿಮರ್ಶೆಗಳನ್ನು ಮಾಡಿಯೇ ಯಾರಿಗಾದರೂ ಒಬ್ಬರಿಗೆ ಅವಕಾಶ ಕೊಡುವಾಗ ಅಂಥದ್ದಕ್ಕೆಲ್ಲ ಅವಕಾಶ ಕೊಡುವಂಥದ್ದು ಕಡಿಮೆ. ಯಾಕಂದರೆ ಪಕ್ಷಕ್ಕೆ ಗೆಲ್ಲಬೇಕು, ಅದು ಯಾರೋ ಒಬ್ಬ ವ್ಯಕ್ತಿಯಲ್ಲಿ ಮುಖ್ಯ ಆಗೋದಿಲ್ಲ, ಪಕ್ಷ ಗೆಲ್ಲಬೇಕು. ಪಕ್ಷ ಗೆಲ್ಲಬೇಕು ಅಂತಿದ್ರೆ ಎಲ್ಲ ರೂಟಲ್ಲಿ ಎಲ್ಲ ವಿಚಾರದಲ್ಲಿ ವಿಮರ್ಶೆಗಳನ್ನು ಮಾಡಿಕೊಂಡು ಪಕ್ಷ ಗೆಲ್ತದ ಅಂತ ಹೇಳುವ ವಿಚಾರಕ್ಕೆ ಹೋದಾಗ ಯಾರೋ ಒಬ್ಬ ವ್ಯಕ್ತಿಗೆ, ಅದು ಹೇಮರಾಜ್ ಶೆಟ್ಟಿಗೆ ಕೊಡೋದಿದ್ರು ಹೇಮರಾಜ್ ಶೆಟ್ಟಿಯ ಹಿನ್ನೆಲೆ ಮುನ್ನೆಲೆ ಅವನು ಏನು ಅದು ಇದು ಎಲ್ಲ ವಿಚಾರಕ್ಕೆ ಬರ್ತದೆ. ಅವನಿಗೆ ಸಾಧ್ಯ ಉಂಟಾ ಅಂತೇಳಿ ನೋಡ್ತದೆ. ಅಥವಾ ಶಕುಂತಲಾ ಶೆಟ್ಟಿಗೆ ಕೊಟ್ಟರು, ಯಾರಿಗೂ ಕೊಟ್ಟರು ಆ ಪಕ್ಷ ಅದನ್ನು ವಿಮರ್ಶೆ ಮಾಡದೆ ಕೊಡುವುದಿಲ್ಲ. ಅದು ಅಷ್ಟು ಸುಲಭ ಇಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟ ಆಗಿರುವಾಗ ಅಂಥ ಗುಸುಗುಸುಗಳಿಗೆಲ್ಲ ನಾವು ಅಷ್ಟು ಮಾನ್ಯತೆ ಕೊಡುವ ಅಗತ್ಯ ಇಲ್ಲ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅದೆಲ್ಲವನ್ನು ಮೀರಿ ಬಂದರೆ ಪಕ್ಷಕ್ಕೆ ಆಗ ಹೇಗಿರ್ತದೆ? ಅದು ಪಕ್ಷ ಅಂಥ ಒಂದು ರಿಸ್ಕ್, ಅಂದರೆ ಆ ರೀತಿಯ ಒಂದು ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆಗಳಿಲ್ಲ ಅಂತ ಹೇಳುವಂಥದ್ದು ನಮ್ಮ ಭಾವನೆ. ಹಾಗಾಗಿ ಕಾರ್ಯಕರ್ತರ, ಪಕ್ಷದ ಮುಖಂಡರುಗಳ ಮತ್ತು ಒಂದು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅವರ ಮನಸ್ಸಿಗೆ ವಿರುದ್ಧವಾಗಿ ಒಂದು ಪಕ್ಷ ತೀರ್ಮಾನ ಕೈಗೊಳ್ಳುವಂಥ ವಿಚಾರಗಳು ಬಹಳ ಕಡಿಮೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅದನ್ನು ಮೀರಿ ಹಾಗೆ ಆಗ್ತದೆ ಹೋಗ್ತದೆ ಅಂತ ಹೇಳುವ ವಿಚಾರವನ್ನು ನಾನು ಈಗ ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಪ್ರಶ್ನೆ ಕೇಳಲಿಕ್ಕೆ ಒಂದು ಕಾರಣ ಇದೆ. ನೀವು ಅದು ಕೈ ತಪ್ಪುತ್ತದೆ ಅನ್ನುವಂಥದ್ದಿಲ್ಲ, ನಿರೀಕ್ಷೆ ಅಂತ ಆಗತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀರಿ. ಈ ಎಲ್ಲ ನಿರೀಕ್ಷೆಯಲ್ಲೇ ನೀವು 30 ವರ್ಷನೂ ಇದ್ರಿ, ಕಡೇ ಕ್ಷಣದಲ್ಲೇ ತಪ್ತಾ ಹೋದ್ದು. ಈ ಸಾಲನೂ ಅಂಥದ್ದೇ ಆದರೆ ಇಲ್ಲಿರ್ತಕ್ಕಂಥ 12 ಜನರ ಬದಲು ನಿಮ್ಮ 13 ಅರ್ಜಿ ಸಲ್ಲಿಸಿದವರ ಬದಲು ಹೊರಗಿಂದ ಬಂದವರಿಗೆ ಕೊಟ್ಟರೆ ನಿಮ್ಮ ನಿಲುವು ಏನು? ಅಂಥ ಸಂದರ್ಭಗಳು ಬರಬಾರ್ದು ಅಂತೇಳಿ ನಾವು ಒಂದನೇದಾಗಿ ಪ್ರಾರ್ಥನೆ ಮಾಡೋದು, ಅಂಥ ಅವಕಾಶಗಳು ನಮಗೆ ಬರದಿರಲಿ ಅಂತ. ಯಾಕೆಂದರೆ ನಾವು ಈ ಪಕ್ಷಕ್ಕಾಗಿ ಬಹಳಷ್ಟು ತೊಡಗಿಸಿಕೊಂಡವರು. ಪಕ್ಷ ಅಂತ ಹೇಳಿದರೆ ರಕ್ತಗತವಾಗಿ ಬಂದಿರುವಂಥದ್ದು. ಇದನ್ನು ಬಿಟ್ಟು ಬೇರೆ ವಿಚಾರಗಳಿಲ್ಲ ಅಂತ ಹೇಳುವಂಥ ಒಂದು ಮನಸ್ಥಿತಿಯಲ್ಲಿರುವಂಥ ನಾವು, ನಮಗೆ ಪಕ್ಷ ಅಂಥ ಒಂದು ತೀರ್ಮಾನಗಳನ್ನು ಕೈಗೊಳ್ಳದಿರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡುವಂಥದ್ದು ಒಂದನೇದಾಗಿ. ಮತ್ತೇನಾಗ್ತದೆ ಅಂತ ಹೇಳುವಂಥದ್ದನ್ನು ನಾನು ಈಗ ಹೇಳಲಿಕ್ಕೆ ಯಾವುದೂ ನನ್ನಲ್ಲಿ ಉಳಿದಿಲ್ಲ. ಅಂದರೆ ಪಕ್ಷ ಅಂಥ ತೀರ್ಮಾನಗಳನ್ನು ಕೈಗೊಳ್ಳುವುದಿಲ್ಲ ಅಂತ ಹೇಳುವ ಭರವಸೆಯನ್ನು ಮಾತ್ರ ನಾನು ಹೇಳಬೇಕು ಹೊರತು ಮುಂದೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯತೆಗಳಿಲ್ಲ. ಹಾಗಾಗಿ ಆ ಪಕ್ಷ ಅಂಥ ತೀರ್ಮಾನಗಳನ್ನು ಕೈಗೊಳ್ಳದಿರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನು ಮಾಡೋದು ಅಷ್ಟೇ. ಇತ್ತೀಚೆಗೆ ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧವಾಗಿ ತಾವು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಅನ್ನುವಂಥ ಮಾತುಗಳು ಹರಿದಾಡ್ತಾ ಇತ್ತು. ಆ ಬಳಿಕದ ಬೆಳವಣಿಗೆಯಲ್ಲಿ ಒಂದು ಸ್ಥಾನದಿಂದ ತಮ್ಮನ್ನ ವಿಮುಕ್ತಿಗೊಳಿಸಲಾಗಿದೆ ಅನ್ನುವಂಥ ಒಂದು ಸಂದೇಶಗಳು ಕೂಡ ಬಂತು. ಏನದು ವಿವಾದ? ಅದಕ್ಕೆ ಕಾರಣಗಳು ಏನು ಅಂತ ತಮಗೆ ಅನಿಸುತ್ತೆ ಅಂತ? ಒಂದು, ಈಗಾಗಲೇ ನೀವು ಉಲ್ಲೇಖ ಮಾಡಿದ ಹಾಗೆ ಅವರ ಪಕ್ಷ ಬಿಟ್ಟು ಬೇರೆ ಪಕ್ಷದಿಂದ ಒಬ್ಬರು ಪುತ್ತೂರಿನಲ್ಲಿ ಚುನಾವಣೆಗೆ ನಿಲ್ತಾರೆ ಅಂತ ಹೇಳುವ
ಅವರಿಗೆ ಅವಕಾಶ ಎಲ್ಲ ಅಂದರೆ ಸುದ್ದಿ ಕೊನೆ ತನಕ ಆಗಿದೆ, ಸೀಟ್ ಅವರಿಗೆ ಆಗಿದೆ, ಇನ್ನು ಬರೋದು ಹೋಗೋದು ಅಂತ ಹೇಳುವ ತೀರ್ಮಾನಗಳು ನಮ್ಮ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾದಾಗ ಅವರು ಒಂದು ಸಭೆಯನ್ನು ಕರೆದ್ರು. ಅಂದರೆ ಇದರ ಬಗ್ಗೆ ನಾವು ಒಂದು ತೀರ್ಮಾನ ತಗೊಳ್ಬೇಕು, ನಾವು ಹೈಕಮಾಂಡಿಗೆ ಈ ವಿಚಾರವನ್ನು ತಿಳಿಸಬೇಕು, ನಾವು ಏನು ಹೇಳದಿದ್ದರೆ ನಮ್ಮ ತಪ್ಪಾಗ್ತದೆ ಅಂತ ಹೇಳುವ ದೃಷ್ಟಿಯಲ್ಲಿ ಅವರೊಂದು ಸಭೆಯನ್ನು ಕರೆದಿದ್ರು. ಈ ಸಭೆಗೆ ನನ್ನನ್ನು ಸಹ ಕರೆದಿದ್ರು, ನಮ್ಮನ್ನು ಸಹ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತೇಳಿ. ಆಗ ಅದು ನಮ್ಮ ಹೈಕಮಾಂಡಿನ ವಿರುದ್ಧ, ನಮ್ಮ ಪಕ್ಷದ ವಿರುದ್ಧ ನಾವು ಸಭೆ ಅಲ್ಲದು, ಅವರ ಅಭಿಪ್ರಾಯವನ್ನು ಪಕ್ಷಕ್ಕೆ ತಿಳಿಸುವಂಥ ಒಂದು ಪ್ರಯತ್ನ ಅದಾಗಿತ್ತು. ಅಲ್ಲಿ ನಾನು ಮಾತಾಡುವಾಗಲೂ ಹೇಳಿದ್ದೆ, ಅಂದರೆ ಪಕ್ಷ, ನಾನು ಈಗಾಗಲೇ ಹೇಳಿದಂತೆ, ಪಕ್ಷ ನಮ್ಮ ಕಾರ್ಯಕರ್ತರ ವಿರುದ್ಧವಾಗಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳುವುದಿಲ್ಲ. ಈ ರೀತಿಯ ರೂಮರ್ಗಳೆಲ್ಲ ನಾವು ತಲೆ ಕೆಡಿಸುವ ಅಗತ್ಯ ಇಲ್ಲ. ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಪಕ್ಷದ ಸಂಘಟನೆಯನ್ನು ಮಾಡಿಕೊಂಡು ಬಂದಂಥ ಪಕ್ಷದ ಇರುವಂಥ ಈಗಾಗಲೇ ಅರ್ಜಿ ಸಲ್ಲಿಸಿದ 13 ಜನರಲ್ಲಿ ಯಾರಿಗೆ ಬೇಕಿದ್ರೂ ಕೊಡುವುದಕ್ಕೂ ನಮ್ಮ ಪೂರ್ಣ ಒಪ್ಪಿಗೆ ಇದೆ ಅಂತ ಹೇಳುವ ಮಾತನ್ನು ಸಹ ನಾನು ಅಲ್ಲಿ ಹೇಳಿದ್ದೆ. ಅದರ ಜೊತೆಯಾಗಿ ಅದರಲ್ಲಿ ಏನೋ ಒಂದು ಮಾತುಕತೆಯನ್ನು ಕಟ್ ಮಾಡಿ ಇದರ ಬಗ್ಗೆ ನಮ್ಮವರೇ ನನ್ನನ್ನು ತುಳಿಯುವಂಥ ಒಂದು ಪ್ರಯತ್ನವನ್ನು ಅಲ್ಲಿ ಮಾಡಿದರು. ನಾನು ನಮ್ಮ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡಿದ್ದೇನೆ ಅಂತೇಳಿ. ನಾನು ಹಾಗೆ ಮಾತಾಡಿರಲಿಲ್ಲ. ನಾನು ಅಂದರೆ ಅದು ಯಾವ ಪತ್ರಿಕೆಯಲ್ಲೂ ಸಹ ಒಂದು 4-5 ದಿನ ಬರಲಿಲ್ಲ, ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಬಂದಿರಲಿಲ್ಲ. 5ನೇ ದಿವಸದ ನಂತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬಂತದು, DKಶಿ ಅವರ ವಿರುದ್ಧ ಗುಡುಗಿದ ಹೇಮನಾಥ್ ಶೆಟ್ಟಿ ಅಂತೇಳಿ. ಎಲ್ರಿಗೂ ಶಾಕ್. ನಾನು ಅದನ್ನು ಅಂಥದ್ದು ಹೇಳಲೇ ಇಲ್ಲ, ಇದೇನು ಎಲ್ಲಿ ಬಂತು, ಯಾಕೆ ಬಂತು ಅಂತೇಳಿ. ಮತ್ತೆ ಟಿಕೆಟ್ ಮಾರ್ತಾರ, ಬೇರೆ ಬೇರೆ ವಿಚಾರಗಳೆಲ್ಲಲ್ಲಿ ಸುಮ್ಮನೆ ಉಲ್ಲೇಖ ಆಯಿತು. ಆದರೆ ಒಮ್ಮೆಗೆ ಯಾರಿಗಾದರೂ ನೋಡುವಾಗ ಇದು ಆಗಿರ್ಬೋದಾ ಅಂತೇಳಿ ಆಗಿದ್ದ ಕಾರಣ ಅದನ್ನು ನಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ತರುವಂಥ ಪ್ರಯತ್ನಗಳಿಂದಾಗಿ ಅವರಿಗೂ ಒಮ್ಮೆಗೆ ಇದು ಹೇಮನಾಥ್ ಶೆಟ್ಟಿ ಯಾಕೆ ಈಗ ಮಾತಾಡಿದ ಅಂತ ಹೇಳುವ ತೀರ್ಮಾನದ ಬಗ್ಗೆ ನನ್ನ ಮೇಲೆ ಇಮಿಡಿಯೇಟ್ಲಿ ಒಂದು ನೋಟಿಸು ಸಮೇತ ಮಾಡಲಿಲ್ಲ. ನಾನು ಕೊಡಗಿನ ಒಂದು ಉಸ್ತುವಾರಿಯಾಗಿದ್ದೆ, ಒಂದು ಬ್ಲಾಕಿನ ಸಂಯೋಜಕ ಉಸ್ತುವಾರಿಯಾಗಿದ್ದೆ, ಆ ಬ್ಲಾಕಿನ ಸಂಪೂರ್ಣ. ಅದರಿಂದ ವಿಮುಕ್ತಿಗೊಳಿಸಲಾಗಿದೆ ಅಂತೇಳಿ ವಾಟ್ಸಪ್ಪಲ್ಲಿ ಒಂದು ಆದೇಶ ಬಂತು. ಅದರ ಬಗ್ಗೆ ನಾನು ನಮ್ಮ ಕಾರ್ಯಾಧ್ಯಕ್ಷರಿಗೆ ಫೋನ್ ಮಾಡಿ ಕೇಳಿದೆ. ನನ್ನ ಹತ್ರ ಒಂದು ಮಾತು ಕೇಳಿದರೆ ನಾನು ನಿಮಗೆ ಆಗ ಹೇಳ್ತಾ ಇದ್ದೆ, ನಾನು ಹಾಗೆ ಹೇಳಲಿಲ್ಲ ಅಂತೇಳಿ. ಹೌದು, ಹಾಗಿದ್ರೆ ಬಂದು ಅಧ್ಯಕ್ಷರನ್ನು ಭೇಟಿಯಾಗಿ ನೀವು ಮಾತಾಡಿ ಅದು ಸರಿ ಆಗ್ತದೆ ಅಂತ ಹೇಳಿದರು. ಮತ್ತು ಅವರಿಗೂ ಹೋಗಿ ಭೇಟಿಯಾದೆ. ನಾನು ಹೇಳಿದೆ, ನಾನು ಹಾಗೆ ಹೇಳುವಂಥ ಪ್ರಶ್ನೆ ಬರುವುದಿಲ್ಲ. ನಾನು ನಮ್ಮ ಅಧ್ಯಕ್ಷರ ಪರವಾಗಿ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಬಂಧನದಲ್ಲಿರುವಾಗ ಅವರ ಪರವಾಗಿ ಅಲ್ಲಿ ದೊಡ್ಡ ಪೂಜೆ ಮಾಡಿ ಹೋರಾಟ ಮಾಡಿದವನು ನಾನು. ಅವರ ಪರವಾಗಿ ಯಾವಾಗಲೂ ನಾನು ಇರುವವನು. ಹಾಗಾಗಿ ಅವರ ವಿರುದ್ಧ ನಾನು ಮಾತಾಡುವಂಥ ಪ್ರಶ್ನೆಯೇ ಬರುವುದಿಲ್ಲ. ಅದರಲ್ಲೂ ಈ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ನಾಯಕರುಗಳ ವಿರುದ್ಧ ಮಾತಾಡಲಿಕ್ಕೆ ನಮಗೆ ಅಷ್ಟು ಬುದ್ಧಿ ಇಲ್ವಾ ಅಂತೇಳಿ ಕೇಳಿದಾಗ, ಆಗಿರ್ಬೋದು, ಅದೇನೋ ತಪ್ಪು ಇದಾಗಿದೆ, ಅಧ್ಯಕ್ಷರಿಗೆ ಸ್ವಲ್ಪ ನಿಮ್ಮ ಮೇಲೆ ಬೇಜಾರಾಗಿದೆ, ನೀವು ಅದನ್ನು ಸರಿ ಮಾಡಿ ಅಂತೇಳಿ. ಹಾಗೆ 1-2 ದಿವಸ ಬಿಟ್ಟು ನಾನು ಅಧ್ಯಕ್ಷರನ್ನು ನೇರವಾಗಿ ಭೇಟಿಯಾದೆ ಅವರ ಮನೆಯಲ್ಲಿ. ಆಗ ಅವರು ಸಹ ಕೇಳಿದರು, ಯಾಕಪ್ಪ ನೀನು ಹಾಗೆ ಮಾತಾಡಿದ್ಯಾ ಅಂತೇಳಿ. ಆಗ ನಾನು ಹೇಳಿದೆ, ನಾನು ಹೇಳಲಿಲ್ಲ ಸರ್, ನಿಮ್ಮ ಬಗ್ಗೆ ನಾನು ಅಂತ ಮಾತಾಡುವ ಜನ ಅಲ್ಲ, ನಾನು ಮಾತಾಡಲಿಲ್ಲ, ನಿಮಗೆ ತಪ್ಪ ಅಭಿಪ್ರಾಯ ಕೊಟ್ಟಿದ್ದಾರೆ ಅಂತೇಳಿ. ಆಗ ಅವರಿಗೆ ಮನವರಿಕೆ ಆಯಿತು. ಇಲ್ಲದಿದ್ದರೆ ನಾನು ಅದನ್ನು ಹೇಳಿದೆ, ಈ ಚುನಾವಣೆಯ ಸಂದರ್ಭದಲ್ಲಿ ಯಾರಾದರೂ ಮಾತಾಡ್ತಾರೆ ಸರ್, ನಿಮ್ಮ ಪರವಾಗಿ ನಾನು ಇರೋನು, ಹಾಗೆ ಮಾತಾಡ್ತೇನೆ ಅಂತೇಳಿ. ಆಯ್ತಾಯ್ತು ಹೋಗು, ನಾನು ಅದನ್ನು ಸರಿ ಮಾಡ್ತೇನೆ ಅಂತೇಳಿ ನನಗೆ ಭರವಸೆ ಕೊಟ್ಟು ಕಳಿಸಿದ್ರು. ಅದು ಅಲ್ಲಿಗೆ ಇಶ್ಯೂ ಮುಗ್ದಿದೆ. ಹಾಗಾಗಿ ಅದರ ಬಗ್ಗೆ ಮುಂದೆ ಅದರಿಂದ ತಮಗೆ ಡ್ಯಾಮೇಜ್ ಏನಾಗಲಿಲ್ಲ? ಇಲ್ಲ, ಏನಾಗಲಿಲ್ಲ. ಅದು ಅದರ ನಂತರ ಅದರ ನಂತರದ ದಿನಗಳಲ್ಲಿ ನಾನು ಜಿಲ್ಲಾ ಕಾಂಗ್ರೆಸ್ಸಿನಲ್ಲಿಯೂ ಸಹ ನನಗೆ ಭಾಳ ಆದ್ಯತೆಗಳು ಮತ್ತು ಈಗ ಪ್ರಣಾಳಿಕೆ ಸಮಿತಿಯಲ್ಲಿಯೂ ಸಹ ನನಗೊಂದು ಜವಾಬ್ದಾರಿಯನ್ನೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಷ ನಮಗೆ ಮುಖ್ಯ. ಪಕ್ಷದಲ್ಲಿ ನಾವು ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಹೋಗುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಹಾಗೆ ನಮಗೇನಾದರೂ ನೋವಾಗುವಾಗ ಅದನ್ನು ತಿಳಿಸುವ ಪ್ರಯತ್ನವನ್ನು ನಮ್ಮ ನಾಯಕರಿಗೆ ಮಾಡಬೇಕಲ್ಲ, ಅದನ್ನು ಮಾಡಿದ್ದೇವೆ ಹೊರತು ಅದು ಬಂಡಾಯ ವಿರುದ್ಧ ಅಂತ ಅಲ್ಲ. ಹೇಮನಾಥ್ ಶೆಟ್ಟರಿಗೆ ಆಗಾಗ ಒಂದು ಪಾರ್ಟಿಯಿಂದ ಆಫರ್ಗಳು ಬರ್ತಾ ಇತ್ತು. ತಮ್ಮ ಮನೆಯಲ್ಲಿ BJPಯವರು ಬಂದು ಮಾತುಕತೆಯನ್ನು ಕೂಡ ಹಿಂದೆ ನಡೆಸಿದ್ರು ಅನ್ನುವಂತಹದ್ದು ಮಾತುಗಳು ಕೇಳಿ ಬರ್ತಾ ಇತ್ತು. ಇದೇನಾದರೂ ಘಟನೆ ನಡೆದಿದೆ? ಹಿಂದೊಮ್ಮೆ ಆಫರ್ ಇತ್ತ ನಿಮಗೆ? ಅಲ್ಲ, ಇಂದಿನ ಚುನಾವಣೆಯಲ್ಲಿ ರೂಮರ್ಸ್ ಇತ್ತು ನಮ್ಮನ್ನು. ಅಂದರೆ ಚುನಾವಣೆಯ ತಂತ್ರಗಾರಿಕೆ ಅಂತ ಹೇಳಿದರೆ ಎಲ್ಲ ಪಕ್ಷಗಳಿಗೆ ಇರ್ತದೆ. ಅವರು ಆ ಸಂದರ್ಭದಲ್ಲಿ ಯಾರ್ಯಾರನ್ನು ಹೇಗೆ ಮಾಡಿದರೆ ಏನು ಗೆಲ್ಬೋದು ಅಂತ ಹೇಳುವಂಥದ್ದು ನೋಡುವಂಥದ್ದೆಲ್ಲ ವಿಚಾರಗಳು ಇರ್ತದೆ. ಹಾಗಾಗಿ ಒಂದು ಸಂದರ್ಭದಲ್ಲಿ ಕಳೆದ ಚುನಾವಣೆಯ ಹಿಂದೆ DV ಸದಾನಂದ ಗೌಡ್ರೆ ನಮ್ಮ ಮನೆಗೆ ಬರ್ತಾರೆ ಮಾತಾಡಲಿಕ್ಕೆ ಅಂತ ಹೇಳುವ ರೂಮರ್ಗಳಿತ್ತು. ಆದರೆ ಅವರು ಬರಲೂ ಇಲ್ಲ ನನ್ನ ಹತ್ರ. ಅಂದರೆ ಜನ ಬೇರೆ ಹೇಳ್ತಾರಲ್ಲ, ನಿಮ್ಮ ಮನೆಗೆ ಅವರು ಹೊರಟಿದ್ದಾರೆ ಬರ್ತಾರೆ ಅಂಥೇಳಿ. ಅದನ್ನು ನಾವು ಅಲ್ಲಿಗೆ ಬಿಟ್ಟಿದ್ದೇವೆ. ಅವರು ಬಂದರೂ ಸಹ ನಾವು ಹೋಗಲಿಕ್ಕೆ ರೆಡಿ ಇರಲಿಲ್ಲ. ನಾನು ಆ್ಯಕ್ಚುಲಿ 94ರ ಚುನಾವಣೆಯ ನಂತರ
ಡಿ ವಿ ಸದಾನಂದ ಗೌಡರಲ್ಲಿ ಒಂದೇ ಒಂದು ಸೂಜಿಯ ಕೆಲಸವನ್ನು ನಾನು ಮಾಡಲಿಲ್ಲ. ಎಲ್ಲಿ ಬೇಕಿದ್ದರೂ ನಾನು ಹೇಳಲಿಕ್ಕೆ ಸಿದ್ಧ. ಅಂದರೆ ನನ್ನಿಂದ, ಅಂದರೆ ಆ ಚುನಾವಣೆಯಲ್ಲಿ ಅವರಿಗೆ ಲಾಭ ಆಯಿತು ಹೊರತು ನಾವು ಅವರ ಹಿಂದೆ ಯಾವಾಗಲೂ ಯಾವುದೇ ಸಂದರ್ಭದಲ್ಲಿ ಹೋಗಲಿಲ್ಲ. ಯಾವುದೇ ಒಂದು ಸಣ್ಣ ಕೆಲಸವನ್ನು ಸಮೇತ ಅವರಿಂದ ಅಪೇಕ್ಷೆ ಪಡಲಿಲ್ಲ, ಮಾಡಿಸಲಿಲ್ಲ. ಅದು ಎಲ್ಲಿ ಬೇಕಿದ್ರೆ ಹೇಳ್ಬೋದು. ಹಾಗಾಗಿ ಅಂಥ ಸಂಬಂಧಗಳನ್ನು ಇಡುವಂಥದ್ದು ನಮಗೆ ಅಗತ್ಯ ಇಲ್ಲ ಅಂತೇಳಿ ನಾನು ಮಾಡಲಿಲ್ಲ. ತಮಗೆ ಅನಿಸ್ಲಿಲ್ವಾ, ಅಂದ್ರೆ ಬಹುಶಃ ಈಗ ರಾಜಕಾರಣ ಅನ್ನುವಂಥದ್ದು ಅಧಿಕಾರಕ್ಕಾಗಿ ಅನ್ನುವಂಥ ಒಂದು ಸನ್ನಿವೇಶಗಳು, ಇಷ್ಟು ಸಮಯದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡುವಂಥ ವಿಚಾರದಲ್ಲಿ ತಮಗೆ ಪ್ರತಿ ಹಂತದಲ್ಲೂ ಕೂಡ ಅವಕಾಶಗಳು ನಿರಾಕರಣೆ ಆಗ್ತಾ ಹೋಯಿತು. ಅಂಥ ಸಂದರ್ಭದಲ್ಲಿ ನನಗೆ ಒಂದು ಬೇರೆ ಪಕ್ಷಕ್ಕೆ ಹೋಗಿ ಒಂದು ಅವಕಾಶವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಯೋಚನೆ ಬರಲಿಲ್ವಾ ಅಷ್ಟವರೆಗೆ ಅಂತ? ಅಂದರೆ ನಾನು ಭಾಳ ಮುಖ್ಯವಾಗಿ ಒಂದು ಜಾತ್ಯತೀತತೆಯಲ್ಲಿ ನಂಬಿಕೆ ಇಟ್ಟವನು. ನನ್ನೊಂದಿಗೆ ಇರುವಂಥದ್ದು ಜಾತ್ಯತೀತ ನಂಬಿಕೆಯಲ್ಲಿ ವಿಶ್ವಾಸ ಇರುವಂಥ ವಿಚಾರಗಳು ಹೆಚ್ಚು. ಹಾಗಾಗಿ ನನಗೆ ಅಧಿಕಾರಕ್ಕಾಗಿ ನಾನು ಇದನ್ನು ನನ್ನ ನಂಬಿಕೆಯ ಮತ್ತು ನನ್ನ ವ್ಯಕ್ತಿತ್ವವನ್ನು ಬದಲಾವಣೆ ಮಾಡಲಿಕ್ಕೆ ನನ್ನ ಮನಸ್ಥಿತಿ ಯಾವಾಗಲೂ ಒಪ್ಪಲಿಲ್ಲ. ಒಂದು ವೇಳೆ ಅಂಥ ಮನಸ್ಥಿತಿಯಲ್ಲಿ ಇದ್ದರೆ ನಾನು ಇವತ್ತು, ಅನೇಕ ಜನ ಹೇಳ್ತಾರೆ, ನಿಮಗೆ ಅಂಥ ಇದ್ದಿದ್ರೆ ನಿಮ್ಮಲ್ಲಿ ಒಳ್ಳೆ ನಾಯಕತ್ವ ಉಂಟು, ಒಳ್ಳೆ ಸಂಘಟನೆ ಉಂಟು, ನೀವು ಎಲ್ಲದರಲ್ಲಿದ್ದೀರ, ನಿಮಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ತುಂಬ ಬೇಜಾರು ಪಡ್ತಾರೆ ನಮ್ಮ ಪಕ್ಷದಲ್ಲಿ. ಇದನ್ನೆಲ್ಲ ಇನ್ನೊಂದು ಕಡೆ ಎಲ್ಲೋ ಉಪಯೋಗ ಮಾಡ್ತಾ ಇದ್ರೆ ನೀವೆಲ್ಲೋ ಇರ್ತಿದ್ದೀರಾ ಅಂತ ಹೇಳುವಂಥ ವಿಚಾರಗಳೂ ಬರ್ತದೆ. ಆದರೆ ಅದು ನಮ್ಮ ಮನಸ್ಸಿಗೆ ಅದು ಅಷ್ಟು ಒಪ್ಪುವಂಥದ್ದಲ್ಲ ಅಂತ ಹೇಳುವಂಥದ್ದು. ಅಂದರೆ ಅದು ನಮಗೆ ಒಪ್ಪುವುದಿಲ್ಲ. ಅಂದರೆ ನಾನು ಹುಟ್ಟುವಾಗಲೇ ರಕ್ತಗತವಾಗಿ ನಮ್ಮ ತಂದೆಯವರಿಂದಲೇ ಒಂದು ಜಾತ್ಯತೀತ ನಂಬಿಕೆ ಇಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡಿದವರು. ಅದು ಆ ಪಕ್ಷದ ವಿಚಾರಕ್ಕೆ ಒಳಪಟ್ಟಾಗ ಯಾವಾಗಲೂ ಪರಿವರ್ತನೆ ಆಗ್ಲಿಕ್ಕೆ ಒಪ್ಪುವುದಿಲ್ಲ. ಅಂದರೆ ಆ ಜಾತ್ಯತೀತತೆಯಲ್ಲಿ ನಂಬಿಕೆ ಇರುವಂಥ ಒಂದು ವ್ಯಕ್ತಿಯಾಗಿ ಹುಟ್ಟಿ ಸಾಯುವ ತನಕ ಪ್ರಯತ್ನ ಪಡಬೇಕು ಅಂತ ಹೇಳುವ ವಿಚಾರಗಳು ನಮ್ಮನ್ನು ಕಾಡ್ತಾ ಇದೆ. ಅದು ಮುಂದೆ ಏನಾಗ್ತದೆ ಅಂತೇಳಿ ಗೊತ್ತಿಲ್ಲ. ಆದರೆ ಈ ರೀತಿ ಪದೇ 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 ಒಬ್ಬರಿಗೆ ಅನ್ಯಾಯ ಆದಾಗ, ವಿರುದ್ಧಗಳಾದಾಗ, ತೊಂದರೆಗಳಾದಾಗ ಸಹಿಸಲು ಸಾಧ್ಯವೇ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆದಾಗ ನಮ್ಮ ವ್ಯಕ್ತಿತ್ವ ಏನಾಗ್ಬೋದು ಅಂತೇಳಿ ನನಗೆ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಾತ್ಯತೀತತೆ ಅಂತ ಹೇಳ್ತಿದ್ದೀರಿ. ಸಂಘ ಪರಿವಾರದ ಪರ್ಯಾಯವಾಗಿ BHP ಎನ್ನುವಂಥ ಸಂಘಟನೆಯನ್ನು ಸ್ಥಾಪನೆ ಮಾಡ್ತೀರಿ. ಅದು ಏನಾಯಿತು? ಅದು ಯಾಕೆ ಸ್ಥಾಪನೆ ಮಾಡಿದ್ರಿ? ಅದರ ಉದ್ದೇಶ ಏನು? 2014 ಜನವರಿ 14ರಂದು ಮಕರ ಸಂಕ್ರಮಣದ ದಿನ ನಾನು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿರುವಂಥ ಸಂದರ್ಭ. ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಚಾರ, ನಾನು ಅಧ್ಯಕ್ಷನಾದ ಅವಧಿಯಲ್ಲಿ ನಾನು ಕಂಡುಕೊಂಡಂಥ ಅನೇಕ ವಿಚಾರಗಳು, ಸತ್ಯಗಳು ಯಾವುದು ಅಂತೇಳಿದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಜಾತ್ಯತೀತ ಇದೆ, ಹಿಂದುತ್ವ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳುವಂಥ ಭಾಳ ಪ್ರಮುಖವಾದ ವಿಚಾರಗಳು ಚರ್ಚೆ ಆಗ್ತಾ ಇತ್ತು. ನಮಗೆ ಸೋಲಾಗ್ತಾ ಇರುವಂಥದ್ದೇ ಹಿಂದುತ್ವದ ವಿಚಾರದ ಬಗ್ಗೆ ನಾವು ಪ್ರೋತ್ಸಾಹ ಕೊಡದೆ ಹಿಂದುತ್ವವನ್ನು ವಿರೋಧಿಸುವಂಥದ್ದೇ ನಮ್ಮ ಸೋಲಿಗೆ ಕಾರಣ. ಇದು ನಮ್ಮ ಪ್ರತಿಪಕ್ಷ BJPಗೆ ದೊಡ್ಡ ಲಾಭವಾಗ್ತಾ ಇದೆ. ಅಂದರೆ ಹಿಂದುತ್ವ ಅಂತ ಹೇಳಿದರೆ ಯಾವುದು ಹಿಂದುತ್ವ ಅಂತ ಹೇಳುವ ವಿಚಾರದ ಬಗ್ಗೆ ಗೊಂದಲಗಳಾದಾಗ ನಮ್ಮ ಒಂದು ಈ ವಿಚಾರದಲ್ಲಿ, ಅಂದರೆ ಕಾಂಗ್ರೆಸ್ ಕೇವಲ ಒಂದು ಸಮುದಾಯಕ್ಕೆ, ಒಂದು ಧರ್ಮಕ್ಕೆ ಸೀಮಿತವಾದ ಪಕ್ಷ ಅಲ್ಲ. ನಮ್ಮ ಸಂವಿಧಾನದ ಅಡಿಯಲ್ಲಿರುವಂತೆ ಎಲ್ಲ ಜಾತಿ, ಧರ್ಮ, ಮತವನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ಪಕ್ಷ ಕಾಂಗ್ರೆಸ್. ಆಗಿರುವಾಗ ಈ ಅಪವಾದದಿಂದ ಮುಕ್ತ ಆಗುವ ನಿಟ್ಟಿನಲ್ಲಿ, ಅಂದರೆ BJP ಪ್ರಮುಖವಾಗಿ ಹಿಂದುತ್ವದ ಆಧಾರದಲ್ಲಿ ಓಪನ್ ಆಗಿ ಅವರು ಹೇಳ್ತಾರೆ, ನಮಗೆ ಮುಸಲ್ಮಾನರ ಓಟೇ ಬೇಡ, ನಿಮ್ಮ ಸಂಬಂಧ ನಮಗೆ ಅಗತ್ಯವೇ ಇಲ್ಲ, ನೀವು ವೋಟ್ ಮಾಡಬೇಡಿ ಅಂತೇಳಿ ಎಷ್ಟೋ ಜನ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಓಪನ್ ಆಗಿ ಚಾಲೆಂಜ್ ಆಗ್ತಾರೆ ಕೆಲವು ಕ್ಷೇತ್ರಗಳಲ್ಲಿ. ಅದೇ ರೀತಿ ಇಲ್ಲಿಯೂ ಸಹ ಅಷ್ಟೇ, ಒಂದು ಸಮುದಾಯವನ್ನು ತುಳಿಯುವಂಥ ಕೆಲಸದ ಜೊತೆಗೆ ನಾವು ರಾಜಕೀಯವಾಗಿ ಚುನಾವಣೆಗಳು ಬಂದಾಗ ಹಿಂದೂ ಸಮಾಜೋತ್ಸವಗಳು ನಡೀತದೆ. ಅಲ್ಲಿ ನಮ್ಮನ್ನು ಭಾಳ ಪ್ರಮುಖವಾಗಿ ಕಾಂಗ್ರೆಸ್ಸಿನಲ್ಲಿರುವಂಥ ಹಿಂದೂಗಳನ್ನು ಒಂದು ಅಸ್ಪೃಶ್ಯತಾ ಮನೋಭಾವನೆಯಿಂದ ನೋಡ್ತಾರೆ. ಅಂದರೆ ಹಿಂದೂಗಳನ್ನು ಅಂದರೆ ನಮ್ಮನ್ನು ಯಾವುದೇ ಒಂದು ಹಿಂದೂ ಸಮಾಜ ಇರಲಿ ಅಥವಾ ಯಾವುದೇ ವಿಚಾರಗಳಿರಲಿ, ಅದು ನಾವು ಅಲ್ಲ, ಅದು ಹಿಂದೂಗಳಲ್ಲ, ನಾವು ಮುಸ್ಲಿಮರ ಪಕ್ಷದವರು, ಅವರ ಧರ್ಮದವರು ಅಂತ ಹೇಳುವ ರೀತಿಯಲ್ಲಿ ನಮ್ಮನ್ನು ಬಿಂಬಿಸುವ ಪ್ರಯತ್ನಗಳಾದಾಗ ನಾವು ಯಾಕೆ ಕಾಂಗ್ರೆಸ್ಸಲ್ಲಿಯೂ ಸಹ ಒಂದು ಹಿಂದುತ್ವವನ್ನು ಮಾಡಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಮಾಡಿದ್ದೇವೆ. ಅಲ್ಲಿ ಮುಖ್ಯವಾಗಿ ಮಾಡಲಿಕ್ಕೆ ನಾನು ಅನೇಕ ಬಾರಿ ಉಲ್ಲೇಖ ಮಾಡಿದ್ದೆ. ನನಗೆ ಅದಕ್ಕೆ ಒಂದು ರೀತಿಯ ಪ್ರಚೋದನೆಯನ್ನು ಕೊಟ್ಟವರು ಯಾರು?
ಹಿಂದೂಗಳಿಂದ ಮುಖ್ಯವಾಗಿ ಮುಸಲ್ಮಾನರು ಮತ್ತು ಕ್ರೈಸ್ತರು ಅವರು ನನ್ನಲ್ಲಿ ಆಗಾಗ ಹೇಳ್ತಾ ಇದ್ದರು, ನಮ್ಮ ಪಕ್ಷದಲ್ಲಿ ಇರುವ ತೊಂದರೆ ಯಾವುದು ಅಂತ ಹೇಳಿದರೆ ನಮ್ಮ ಹಿಂದೂಗಳನ್ನೆಲ್ಲ ಒಂದು ಕಡೆ ಕ್ರೋಢೀಕರಿಸಿ ಇಲ್ಲಿ ಕ್ರೈಸ್ತರು ಮುಸಲ್ಮಾನರು ಮಾತ್ರ ಒಂದು ಕಡೆ ಆಗುವಂಥ ಸಂದರ್ಭ ಬರಲಿಕ್ಕೆ ನಾವೇ ಕಾರಣಕರ್ತರು. ನಿಮ್ಮಂಥ ಜಾತ್ಯತೀತ ನಾಯಕರು ಇದನ್ನು ಯಾಕೆ ಸರಿ ಮಾಡಲಿಕ್ಕೆ ಹೋಗಬಾರ್ದು ಅಂಥೇಳಿ. ನಾನು ಆ್ಯಕ್ಚುಲಿ ಪುತ್ತೂರಿಗೆ ಸಂಬಂಧಪಟ್ಟು ಮಾಡಿದಂಥ ಅದೊಂದು ಸಂಘಟನೆ ಅಲ್ಲ, ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಸಂಘಟನೆ ಮಾಡಬೇಕು ಅಂತೇಳಿ ಹೊರಟವನು ನಾನು. ಅಂದರೆ ವಿಶ್ವ ಹಿಂದೂ ಪರಿಷತ್ತು ಹೇಗೆ ಇದೆ ಇಡೀ ಭಾರತ ದೇಶದಲ್ಲಿ, ಅದು ಭಾರತೀಯ ಹಿಂದೂ ಪರಿಷತ್ತು ಕಾಂಗ್ರೆಸ್ಸಿನ ಮೂಲಕ ಆಗಬೇಕು ಅಂತ ಹೇಳುವ ತೀರ್ಮಾನದಿಂದ ನಾನು ಅದನ್ನು ಪ್ರಾರಂಭ ಮಾಡಲು ಬಹಳ ಮುಖ್ಯವಾದ ಕಾರಣ. ಅಲ್ಲಿ ಆ ಸಾಂದರ್ಭಿಕವಾದ ಘಟನೆಗಳು ಹೇಗಿತ್ತು ಅಂತ ಹೇಳಿದರೆ, ರಾಹುಲ್ ಗಾಂಧಿಯವರು ಉಲ್ಲೇಖ ಮಾಡ್ತಾಯಿದ್ರು, ನಾವು ಹಿಂದುತ್ವವನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ನಾವು ಯಾಕೆ ಮಾಡಬಾರ್ದು ಅಂತ ಹೇಳುವ ಅನೇಕ ಹೇಳಿಕೆಗಳು ನನ್ನಲ್ಲಿ ಆ ಸಂದರ್ಭದಲ್ಲಿ ಇತ್ತು. ಅದಲ್ಲದೆ ಕ್ರೈಸ್ತ ಸಮುದಾಯದ ಕೇರಳದ AK ಆ್ಯಂಟನಿ, ಕೇಂದ್ರದ ದೊಡ್ಡ ನಮ್ಮ ಪಕ್ಷದ ನಾಯಕರು, ಅವರು ಹೇಳಿದರು ಕಾಂಗ್ರೆಸ್ ಹಿಂದುತ್ವವನ್ನು ಕಡೆಗಣಿಸಿರುವಂಥದ್ದೇ ನಮ್ಮ ಪಕ್ಷದ ನಿರಂತರ ಸೋಲಿಗೆ ಕಾರಣ, ಅದರ ಬಗ್ಗೆ ನಾವು ಮುಂಜಾಗ್ರತೆಯನ್ನು ಮಾಡಬೇಕು ಅಂತೇಳಿ. ಇಂಥ ವಿಚಾರಗಳು ನಮ್ಮ ದೇಶದಲ್ಲೇ ಆಗಬೇಕಾದಂಥ ವಿಚಾರಗಳು. ಅದು ನಾನು ಪುತ್ತೂರಲ್ಲಿ ಮಾಡಿ ಅದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಬರುವಂತಾಯಿತು. ಯಾಕಂದರೆ ನಾನು ಈ ಅಭಿಪ್ರಾಯದಲ್ಲಿ ಯಾಕೆ ಮಾಡಿದರೆ ಆಗಬಾರ್ದು ಅಂತೇಳಿ ಪುತ್ತೂರು ಕೋರ್ಟ್ ಮೈದಾನದಲ್ಲಿ ಈ ಒಂದು ಸಂಘಟನೆಯನ್ನು ಮಾಡಲಿಕ್ಕೆ ಒಳ್ಳೆಯ ದಿನ, ಸಂಕ್ರಮಣದ ದಿನ, ನಮ್ಮ ಎಡನೀರು ಸ್ವಾಮೀಜಿಯವರನ್ನು ಬರಮಾಡಿಸಿ ನಾವೆಲ್ಲ ಕಾವಿದಾರಿಗಳಾಗಿ ಆ ದಿನ ಕಾಂಗ್ರೆಸ್ಸಿನಲ್ಲಿಯೂ ಹಿಂದುತ್ವ ಇದೆ, ಹಿಂದೂಗಳು ನಾವೆಲ್ಲ ಕಾಂಗ್ರೆಸ್ ಅಂದರೆ ಜಾತ್ಯತೀತ ಪಕ್ಷದಲ್ಲಿ ನಮ್ಮ ಹಿಂದುತ್ವ ಇದೆ. ಆದರೆ ನಮ್ಮ ಹಿಂದುತ್ವ ಹೇಗಿದೆ ಅಂತ ಹೇಳಿದರೆ, ನಾವು ಇತರ ಧರ್ಮದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ನಮ್ಮಂತೆ ಈ ದೇಶದಲ್ಲಿ ಬಾಳಬೇಕು, ಅವರೊಂದಿಗೆ ನಮ್ಮ ಹಿಂದುತ್ವ ನಮಗೆ, ನಾವು ಇನ್ನೊಂದು ಧರ್ಮವನ್ನು ಗೌರವದಿಂದ ಕಾಣಬೇಕು ಅಂತ ಹೇಳುವ ತೀರ್ಮಾನದಿಂದ ನಾನು ಭಾರತೀಯ ಹಿಂದೂ ಪರಿಷತ್ತನ್ನು ನಿರ್ಮಾಣ ಮಾಡಿದೆ. ಆದರೆ ನಾನು ಮಾಡಿದ ದಿನದಿಂದ ನಮ್ಮ ಪಕ್ಷದಲ್ಲಿ ಕೆಲವರು ನನ್ನನ್ನು ಭಾಳ ಬೆಂಬಲ ಮಾಡಿದರು, ತುಂಬ ಸಹಕಾರ ಕೊಟ್ಟರು, ಓಪನ್ ಸ್ಟೇಟ್ಮೆಂಟ್ ಕೊಟ್ಟರು. ಪ್ರಮುಖವಾಗಿ ಈಗ UT ಖಾದರ್ ಅವರು ಆ ಸಂದರ್ಭದಲ್ಲಿ ಬಹಳ ಮಂತ್ರಿಗಳಾಗಿ ನನ್ನನ್ನು ಪ್ರೋತ್ಸಾಹ ಮಾಡಿದರು. ರಮನಾಥ್ ರೈ ಅವರು ವಿರೋಧ ಮಾಡಲಿಲ್ಲ, ಅಂದರೆ ಅವರಿಗಿದು ಮನಸ್ಸಿನಲ್ಲಿ ಸರಿ ಇತ್ತು, ಆದರೆ ಹೇಳಿದರೆ ಆಗೋದಿಲ್ಲ ಅಂತ ಹೇಳುವ ಅಭಿಪ್ರಾಯಗಳು ಬಂತು. ಮತ್ತು ರಾಜ್ಯ ಮಟ್ಟದಲ್ಲಿ ಆಗಿನ KPCC ಅಧ್ಯಕ್ಷರು ಪರಮೇಶ್ವರ್ ಅವರು ನನ್ನನ್ನು ಮೋತಿಮಾಲಿಗೆ ಕರೆದು ಹೇಳಿದರು, ಹೇಮನಾ ಶೆಟ್ಟಿ ಒಳ್ಳೆಯ ಕೆಲಸ ಮಾಡ್ತಿದ್ದೀಯಾ, ಆದರೆ ನಮ್ಮ ನಾಯಕರೆಲ್ಲ ನಿನ್ನನ್ನು ಒಪ್ತಾ ಇಲ್ಲ, ನಿನಗೆ ತೊಂದರೆ ಆಗ್ತದೆ ಅಂಥೇಳಿ ನನಗೊಂದು ಸೂಚನೆ ಕೊಟ್ಟರು. ಅದಕ್ಕೆ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳುವಾಗ ಅವರಿಗೆ ಉತ್ತರ ಕೊಡಲಿಕ್ಕೆ ಕಷ್ಟ ಆಯಿತು. ಯಾಕಂದರೆ ಅವರು ಅಧ್ಯಕ್ಷರಾಗಿ ಉತ್ತರ ಕೊಡುವಂಥದ್ದು ಕಷ್ಟ ಸಾಧ್ಯ ಇತ್ತು. ಹಾಗೆ ಬೆಂಗಳೂರಿನ ಕೆಲವು ಶಾಸಕರು ನನ್ನ ಪರವಾಗಿ ಹೇಳಿಕೆಗಳನ್ನು ಕೊಟ್ಟರು. ಅದು ಬಿಟ್ಟು BJPಯ ವಿಶ್ವ ಹಿಂದೂ ಪರಿಷತ್ತಿನ RSSನ ಮುಖಂಡರುಗಳು ನನ್ನನ್ನು ತುಂಬ ಆ ವಿಚಾರದಲ್ಲಿ ಒಳ್ಳೆಯ ಕೆಲಸ ಮಾಡಿದರು, ಆಯಿತು ಇವತ್ತಾದರೂ ಕಾಂಗ್ರೆಸ್ಸಿಗೆ ಜ್ಞಾನೋದಯವಾಯ್ತಲ್ವ ಹಿಂದೂಗಳನ್ನು ಅಂಥೇಳಿ ಪರೋಕ್ಷವಾಗಿ ಮಸೂದನ್ ಮತ್ತು ಸುರೇಶ್ ಕುಮಾರ್ ಸಚಿವರು ಇವರೆಲ್ಲ ಓಪನ್ ಹೇಳಿಕೆಯನ್ನು ಮಾಧ್ಯಮದಲ್ಲಿ ಕೊಟ್ಟರು. ಹಾಗಾಗಿ ಆದರೆ ಏನಾಯಿತು ಅಂತ ಹೇಳಿದರೆ, ನಾನು ಅದರ ನಂತರ ಬೆಂಗಳೂರಲ್ಲಿ ದೊಡ್ಡ ಒಂದು ಪ್ರೆಸ್ ಮೀಟಲ್ಲಿ ಮಾತಾಡಿದ್ದೆ. ಆಗಲೂ ಈ ವಿಚಾರಗಳು ಚರ್ಚೆ ಬಂದಾಗ ನನ್ನ ವಾದವನ್ನೇ ನಾನು ಮುಂದುವರಿಸಿಕೊಂಡು ಹೋದೆ, ಇದು ಸರಿ ಅಂಥೇಳಿ. ಆದರೆ ಓವರ್ ಪಬ್ಲಿಕ್ಕಲ್ಲಿ ನನಗೆ ಬಹಳ ಜಿಲ್ಲೆಗಳಿಂದ ಪ್ರೋತ್ಸಾಹ ಬಂತು. ಕಾಂಗ್ರೆಸ್ಸಿನವರು ನೀವು ಮಾಡಿ, ನಾವಿದ್ದೇವೆ, ಆ ಜಿಲ್ಲೆಯಲ್ಲಿ ಕಟ್ಟುವ, ಈ ಜಿಲ್ಲೆಯಲ್ಲಿ ನೀವು ಇಲ್ಲಿಗೆ ಬನ್ನಿ, ಕೊಡಗಿಗೆ ಬನ್ನಿ, ಹಾಸನ ಬನ್ನಿ, ಎಲ್ಲ ಜಿಲ್ಲೆಯಿಂದ ನನಗೆ ಕರೆಗಳು ಬಂದಿತ್ತು. ಅಂದರೆ ಇದು ಒಳ್ಳೆಯ ವಿಚಾರ ಅಂಥೇಳಿ. ಆದರೆ ನನಗೆ ಕೊನೆಗೆ ನನ್ನ ಪಕ್ಷದಿಂದ ನನಗೆ ತುಂಬ ಹಿಂಸೆ ಆಯಿತು. ಯಾಕೆಂದರೆ ಯಾರೋ ಜನಾರ್ದನ ಪೂಜಾರಿಯವರು ತುಂಬ ಇದನ್ನು ಅವರದೇ ದಾಟಿಯಲ್ಲಿ ವಿರೋಧ ಮಾಡಿದರು. ಹಾಗಾಗಿ ಕೊನೆಗೆ ಅವರ ವಿರುದ್ಧ ನಮ್ಮ ಪಕ್ಷದ ನಾಯಕರು ಮಾತಾಡಲಿಕ್ಕೆ ಸಿದ್ಧರೇ ಇರಲಿಲ್ಲ. ಹಾಗಾಗಿ ಕೊನೆಗೆ ನಮ್ಮ ಪಕ್ಷಕ್ಕೆ ಇದು ಬೇಡ ಅಂತ ಆದಾಗ ನಾನು ಯಾಕೆ ಇದನ್ನು ತಲೆಗೆ ಹೊತ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ನಾನು ಸ್ವಲ್ಪ ಇದರ ಉದಾಸೀನ ಮಾಡಿ ಆ ಒಂದು ಸಂಘಟನೆಯಿಂದ ನಾನು ಅದು ಹಾಗೇ ಉಂಟು. ಇವತ್ತು ಬೇಕಿದ್ರೆ ಮುಂದುವರಿಸ್ಬೋದು, ಆದರೆ ಅದನ್ನು ಕೈ ಬಿಟ್ಟದಂದರೆ ಅದನ್ನು ನಿಲ್ಲಿಸಿದ್ದೇನೆ. ಅದನ್ನು ಮುಂದುವರಿಸಲಿ ನನ್ನಿಂದ ನನಗೆ ಅಗತ್ಯ ಇಲ್ಲ ಅಂಥೇಳಿ ಅನಿಸಿತು. ಆದರೆ ನನ್ನ ವಿಚಾರಧಾರೆಗಳು ಇವತ್ತು ಅದು ಪ್ರಸ್ತುತ, ಅದು ಬೇಕಾದ್ದು. ನಿಮ್ಮ ಪಕ್ಷಕ್ಕೆ ಹಿಂದುತ್ವ ಎಷ್ಟು ಮುಖ್ಯ? ಬಹಳ ಮುಖ್ಯ.
ಯಾಕೆಂತಂದ್ರೆ ನೀವು ಮಾಡಿದ್ರಿ, ನಿಮಗೆ ಗೊತ್ತಿತ್ತು ಈ ಪಕ್ಷಕ್ಕೆ ಬೇಕು ಅಂತ, ನಾಯಕರು ಒಪ್ಪಲಿಲ್ಲ. ತುಂಬಾ ಕಾರ್ಯಕರ್ತರು ಒಪ್ಪಿದ್ರು. ಕಾರ್ಯಕರ್ತರು ಒಪ್ಪುದನ್ನು ನಾಯಕರು ಒಪ್ಪುದಿಲ್ವಾ? ಅಲ್ಲ, ಕಾರ್ಯಕರ್ತರು ಒಪ್ಪುವುದನ್ನು ನಾಯಕರು ಒಪ್ಪುವುದಿಲ್ಲ ಅಂತ ಹೇಳುವಾಗ ಕೆಲವು ನಾಯಕರಿಗೆ ಅದು ಅರ್ಥ ಆಗಲಿಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಅಂದರೆ ನಮ್ಮ ವಿಚಾರಗಳು, ನಾನು ಇಂಗ್ಲೀಷ್ ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಮೀಡಿಯಾದಲ್ಲಿ ನನ್ನ ವಿಚಾರಗಳು ಬಂದಿದೆ. ಅದು ಈಗಲೂ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ. ಆಗ ತುಂಬ ದೊಡ್ಡ ಇಶ್ಯೂ ಆಗಿ ಆಯಿತು, ಅದು ನ್ಯಾಷನಲ್ ಲೆವೆಲ್ ಇಶ್ಯೂ ಆಗಿ ಪರಿಣಮಿಸಿದೆ. ಯಾಕೆಂದರೆ ಇದು ನಾವು ಇಲ್ಲೇ ಮಾತಾಡಿದ್ದು ಅಂತ ಹೇಳಿದ್ರೆ ನ್ಯಾಷನಲ್ ಲೆವೆಲ್ ಯಾಕೆ ಬಂತು ಅಂತ ಹೇಳಿದರೆ ನ್ಯಾಷನಲ್ ಇಶ್ಯೂ ಆಗಿ ಬರ್ತದೆ. ಅದು ಹಿಂದುತ್ವವನ್ನು ನೀವು ಒಪ್ತೀರಿ, ನೀವು ಯಾಕೆ ವಿರೋಧ ಮಾಡ್ತೀರಾ ಅಂತೇಳಿ. ಇಲ್ಲ, ಹಿಂದುತ್ವವನ್ನು ವಿರೋಧ ಮಾಡುವ ಪ್ರಶ್ನೆ ಬರುವುದಿಲ್ಲ. ಹಿಂದುತ್ವದ ಬಗ್ಗೆ ನಾವು ಖಂಡಿತವಾಗಿ ಅಂದರೆ ಹಿಂದುತ್ವ ಅಂತ ಹೇಳಿದರೆ ನಾವು ಇನ್ನೊಂದು ಧರ್ಮವನ್ನು ತುಳಿಬೇಕು ಅಂತೇಳಿ ನಮ್ಮ ಹಿಂದುತ್ವ ಹೇಳಬಾರ್ದು. ನಮ್ಮ ಹಿಂದುತ್ವ ಏನಿದ್ರೂ ಎಲ್ಲರೂ ನಮ್ಮ ದೇಶದಲ್ಲಿ ಬದುಕಬೇಕು. ಅದು ಮುಸಲ್ಮಾನರು ಇರ್ಬೋದು, ಕ್ರೈಸ್ತರು ಇರ್ಬೋದು, ಸಿಖ್ರು ಇರ್ಬೋದು, ಎಲ್ಲರೂ ಸಹ ಈ ದೇಶದಲ್ಲಿ ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ರಿಗೂ ರಕ್ಷಣೆ ಇದೆ. ಅದನ್ನು ಬಿಟ್ಟು ನಾವು ರಾಜಕೀಯಕ್ಕೋಸ್ಕರ ಒಂದು ಧರ್ಮವನ್ನು ತುಳಿಯುವಂಥದ್ದು, ಒಂದು ಧರ್ಮದ ವಿರುದ್ಧ ಮಾತಾಡುವಂಥದ್ದು, ಒಂದು ಧರ್ಮದ ವಿರುದ್ಧ ಬೇರೆ ಬೇರೆ ಕಾನೂನು ಕ್ರಮಗಳನ್ನು ತರುವಂಥದ್ದು ಅದು ಸರಿಯಲ್ಲ. ನಾವು ಹಿಂದೂ ಆಗಿ ನಾವು ಒಪ್ತೇವಲ್ವ, ಅಂದರೆ ಅವರನ್ನು ತುಳಿಬೇಕು ಅಂತೇಳಿ ನಾವು ಯಾವಾಗಲೂ ಹೇಳಲಿಲ್ಲ. ನಮ್ಮ ಪಕ್ಷದಲ್ಲಿ ಇರುವಂಥ ಸಿದ್ಧಾಂತವೇ ಅದೇ ಜಾತ್ಯತೀತವಾದ ನಂಬಿಕೆ. ಆ ರೀತಿಯಲ್ಲಿ ನಮಗೆ ಎಲ್ಲಿ ತನಕ ಅಂತ ಹೇಳಿದರೆ ಕೆಲವು ಸಂದರ್ಭಗಳಲ್ಲಿ ಹಿಂದುತ್ವ ಅಂದರೆ ನಾವು ಅದನ್ನು ಒಪ್ಪುವುದಿಲ್ಲ ಅಂತಾದರೆ, ಹಿಂದುತ್ವ ಅಂತ ಹೇಳಿದರೆ ಯಾವುದು ಅಂತ ಹೇಳುವ ಪ್ರಶ್ನೆಗಳು ನಮ್ಮನ್ನು ಕಾಡ್ತದೆ. ಹಿಂದುತ್ವ ಅಂದರೆ ಯಾವುದು? ಹಿಂದುತ್ವ ಅದು ಬಂಧುತ್ವ ಆಗಿರಬೇಕು ಅಂತ ಹೇಳುವಂಥದ್ದು. ನಾವು ಇನ್ನೊಬ್ಬರನ್ನು ತುಳಿಯುವಂಥದ್ದು, ವಿರೋಧ ಮಾಡುವಂಥದ್ದು ಆಗಬಾರ್ದು. ಬಂಧುತ್ವವನ್ನು ಬೆಳೆಸಿಕೊಂಡು ಹೋಗಬೇಕು. ಭಾರತದಲ್ಲಿ ನಾವು ಹಿಂದೂಗಳು ಮಾತ್ರ, ಬೇರೆಯವರು ಇರಬಾರ್ದು ಅಂತ ಹೇಳಿದರೆ ನಮಗೆ ಬದುಕಲು ಸಾಧ್ಯವೇ ಇಲ್ಲ. ಅದು ಆಲೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಆದರೆ ರಾಜಕೀಯ ಕಾರಣಕ್ಕೆ ರಾಜಕೀಯ ಲಾಭ ಆಗ್ತದೆ ಅಂತೇಳಿ ಅದನ್ನು ಜಾರಿ ತರುವಂಥ ಪ್ರಯತ್ನಗಳನ್ನು ಮಾಡಿದರೆ ಅದನ್ನು ಒಪ್ಪಲಿಕ್ಕೆ ನಮ್ಮ ಮನಸ್ಸಾಕ್ಷಿ ಒಪ್ಪುವುದಿಲ್ಲದ ಕಾರಣ ಹಿಂದುತ್ವ ಕಾಂಗ್ರೆಸ್ಸಿಗೂ ಅತ್ಯಂತ ಅಗತ್ಯ. ಅದು ಹಿಂದುತ್ವ ಮಾತ್ರ ಅಲ್ಲ, ಅದು ಬಂಧುತ್ವದಲ್ಲಿ ಇರಬೇಕು ಅಂತ ಹೇಳುವಂಥದ್ದು. ಬಂಧುತ್ವದಲ್ಲಿರುವ ಹಿಂದುತ್ವವನ್ನು ಕಟ್ಟಿ ಬೆಳೆಸಲಿಕ್ಕೆ ಹೋದವರು ನೀವು? ಖಂಡಿತ. ಅದನ್ನು ನಿಮ್ಮ ನಾಯಕರು ವಿರೋಧಿಸಿದ್ರು. ಇದರಿಂದ ಸಮಾಜಕ್ಕೆ ಹೋಗುವ ಸಂದೇಶ ಏನು ಅಂತ? ಅಲ್ಲ, ನನ್ನ ಆ ವಿಚಾರಧಾರೆಗೆ ನಾನು ಈಗಲೂ ಹೇಳ್ತೇನೆ, ನನಗೆ ಬಹಳ ಬೆಂಬಲ ಸಿಕ್ತು. ನನ್ನ ವಿಚಾರಗಳು, ನನ್ನ ಏನು ತೀರ್ಮಾನಗಳನ್ನು ಸರಿಯಾಗಿ ಯಾರು ಕೇಳಿದ್ದಾರೆ ಅವರೆಲ್ಲರೂ ಅದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಾನು ಮೊನ್ನೆ ಸುಬ್ರಹ್ಮಣ್ಯದಲ್ಲಿ ಭೇಟಿಯಾದೆ. ಅವರು ಶಾಸಕರು, ಕಾಂಗ್ರೆಸ್ ಶಾಸಕರು ಇದ್ದಾಗ ಬಲರಾಜ್ ಅವರು, ನೆಲ ನರೇಂದ್ರ ಬಾಬು ಅವರು ಸಹ ಮೊನ್ನೆ ಸಹ ನೆನಪು ಮಾಡಿದರು, ನಿಮ್ಮ ಅವತ್ತಿನ ಭಾರತೀಯ ಹಿಂದೂ ಪರಿಷತ್ ಏನಾಯಿತು, ಒಳ್ಳೆ ಕಾನ್ಸೆಪ್ಟ್ ಅಂತ. ಆಗ ಈಗ ಅವರು ಬಿ ಜೆ ಪಿಯಲ್ಲಿದ್ದಾರೆ. ಹಾಗಾಗಿ ಆ ರೀತಿ ನಾನು ಹೇಳಿದ್ದು, ಈಗ ನನ್ನ ವಾದ ನಂದು ಮಾತ್ರ ವಾದ ಅಂತಲ್ಲ, ಇವತ್ತು ನಮ್ಮ ನಾಯಕರು ವಿಮರ್ಶೆ ಮಾಡಲಿಕ್ಕೆ ಹೋದರೆ ಇದು ನಿಜವಾಗಿ ಅಗತ್ಯ ಇರುವಂಥ ಒಂದು ಬಹಳ ಪ್ರಮುಖವಾದ ವಿಚಾರ. ಅದನ್ನು ಒಂದು ವೇಳೆ ಯಾರು ಮಾಡಿದರೂ ಅದು ಸ್ವಾಗತಾರ್ಹ, ಅದಕ್ಕೆ ನಾವು ಬೆಂಬಲ ಕೊಡಲೇಬೇಕು. ನಾನು ಮತ್ತೆ ಸಹ ನಮ್ಮ ನಾಯಕರಿಗೆ ತುಂಬ ಹೇಳಿದೆ, ನೀವು ಇದಕ್ಕೆ ಸ್ವಲ್ಪ ಪ್ರೋತ್ಸಾಹ ಮಾಡಿ, ಬೆಂಬಲ ಮಾಡಿ. ಈಗ ನಮ್ಮಲ್ಲಿ ಒಂದು ಪೂಜೆ ಮಾಡೋದು, ಈಗ ನಾವೆಲ್ಲ ಧಾರ್ಮಿಕವಾಗಿ ತುಂಬ ನಮ್ಮ ನಂಬಿಕೆಯನ್ನು ಯಾರು ಪ್ರಶ್ನೆ ಮಾಡೋದಿಲ್ಲ. ನಾನೀಗ ದೇವಸ್ಥಾನಕ್ಕೆ ಹೋಗ್ತೇನೆ, ನಾಮ ಹಾಕ್ತೇನೆ, ನನ್ನ ಅನೇಕ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಅಧ್ಯಕ್ಷನಾಗಿದ್ದೇನೆ, ಅನೇಕ ಜೀರ್ಣೋದ್ಧಾರ ಕೆಲಸ ತೊಡಗಿಸಿಕೊಳ್ತೇನೆ, ದೇವರುಗಳ ಕೆಲಸದಲ್ಲಿ ಹೋಗ್ತೇನೆ, ಎಲ್ಲ ಮಾಡ್ತೇನೆ. ಯಾವ ಮುಸಲ್ಮಾನರು, ಯಾವ ಕ್ರೈಸ್ತರು ನನ್ನನ್ನು ಪ್ರಶ್ನೆ ಮಾಡೋದಿಲ್ಲ. ಅವರು ನನಗೆ ನಿಜವಾಗಿ ಪ್ರೋತ್ಸಾಹ ಮಾಡ್ತಾರೆ, ನೀವು ಒಳ್ಳೆ ಧಾರ್ಮಿಕದಲ್ಲಿ ನಿಮಗಿರೋ ನಂಬಿಕೆ ನಾವು ಮೆಚ್ಚೇವೆ ಅಂತೇಳಿ. ಅದು ನಮ್ಮ ದೇವರ ಬಗ್ಗೆ, ನಮ್ಮ ದೈವದ ಬಗ್ಗೆ ಇರುವ ನಂಬಿಕೆಯನ್ನು ಅವರೇನು ನಂಬ್ತಾರೆ ಅದರ ವಿರುದ್ಧ ಸಹ ನಾವು ಮಾತಾಡಬಾರ್ದು. ಇದು ನಮ್ಮ ಹೊಂದಾಣಿಕೆಯ ಬಂಧುತ್ವ ಅಂತ ಹೇಳುವಂಥದ್ದು. ಅದಾಗಬೇಕು. ಅದು ನಮ್ಮ ಪಕ್ಷಕ್ಕೆ ಪೂರಕ ಆಗಬೇಕು. ಒಂದು ವೇಳೆ ಇಲ್ಲ, ಹಿಂದೂಗಳೆಲ್ಲ ನಾವು ಒಂದೇ ಪಕ್ಷ, ಅದು ನಮಗೆ ಬಿಟ್ಟು ಕಾಂಗ್ರೆಸ್ ಎಂದರೆ ಅದಕ್ಕೆ ವಿರುದ್ಧವಾಗಿದೆ ಅಂತೇಳಿ ಮಾಡುವಾಗ ಅದರ ವಿರುದ್ಧ ನಾವು ಮಾತಾಡದಿದ್ದರೆ ನಾವು ಈ ಪಕ್ಷದಲ್ಲಿ ಇದ್ದು ಪ್ರಯೋಜನ ಇಲ್ಲ ಅಂತ ಹೇಳುವಂಥದ್ದು. ನಮಗೆ ಸಮ್ಮತಿ ಲಕ್ಷಣ ಅಂತ ಕೆಲವರಿಗೆ ಅದು ಆಗಿರ್ಬೋದು, ಆದರೆ ಅದು ಸರಿಯಲ್ಲ ಅಂತೇಳಿ ನನ್ನ ವಾದ. ಅದು ಸರಿಯಲ್ಲ. ನಾವು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಸೌಹಾರ್ದತೆಯಿಂದ, ಸಾಮರಸ್ಯತೆಯಿಂದ ಬದುಕಿ ಬಾಳಬೇಕಾದಂಥ ನಾವು ಅನೇಕ ಸಣ್ಣ ಪುಟ್ಟ ವಿಚಾರಗಳಿಂದಾಗಿ ಗೊಂದಲಕ್ಕೆ ಎಡೆ ಮಾಡಿಕೊಂಡು ನಮ್ಮ ಅಭಿವೃದ್ಧಿಯಲ್ಲಿ ನಾವು ಕುಂಠಿತರಾಗಿ ನೆಮ್ಮದಿಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಇದರಿಂದ ಏನು ಕಷ್ಟಗಳಿಲ್ಲ. ಈಗ ನಾವು ನಾನು ಅದನ್ನು ಪುನಃ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಇದರಲ್ಲಿ ತುಂಬ ವಿಚಾರಗಳನ್ನು ಮಂಡಿಸಬಹುದು. ರಾಜಕೀಯವಾಗಿ ಇದೊಂದು ಪಕ್ಷಕ್ಕೆ ಲಾಭ ಆಗಿದೆ 100ಕ್ಕೆ 100 ಸತ್ಯ. ಅದನ್ನು ನಾವು ನೋಡಿದರೆ ಸಾಕು. ಅದನ್ನು ನಾವು ಒಪ್ಪಿಕೊಳ್ಳುವಂಥದ್ದು ನಮ್ಮ ಮೂರ್ಖತನ ಆಗ್ತದೆ. ನಮ್ಮ ಪಕ್ಷ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಹೋಗಬಾರ್ದಲ್ಲ. ಅವರು ಹಿಂದೂ ಸಮಾಜೋತ್ಸವ ಮಾಡಿದ್ರೆ ಅದರ ವಿರುದ್ಧ ಮಾತಾಡಿದರೂ ನಮ್ಮ ತಪ್ಪು.
ಹಿಂದೂ ಸಂಘಟನೆ ಮಾಡಿದ್ದು ತಪ್ಪಾ ಅಂತ ಕೇಳುವ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ನಮ್ಮಲ್ಲಿ ಉತ್ತರ ಇಲ್ಲ. ಮಾಡಲಿ, ಆದರೆ ಹಿಂದೂಗಳಂದು ಸಮಾವೇಶದಲ್ಲಿ ಹೇಮರಾಜ್ ಶೆಟ್ಟಿ ಬೇಡವಾ? ಹಿಂದೂ ಆಗಿ ಬೇಡವಾ? ಅಲ್ಲಿ ಹೇಮರಾಜ್ ಶೆಟ್ಟಿಯನ್ನು ಕರೆಯುವುದಿಲ್ಲ, ರಮನಾಥ್ ರೈಯನ್ನು ಕರೆಯುವುದಿಲ್ಲ. ಕಾಂಗ್ರೆಸ್ಸಲ್ಲಿ ಯಾರು ಹಿಂದೂ ಇದ್ದಾನೆ ಅವನಿಗೆ ಸಂಬಂಧವೇ ಇಲ್ಲ ಹಿಂದುತ್ವ. ಅಲ್ಲಿ BJP ಅವರು ಮಾತ್ರ ಇರೋದು. ಹಾಗಿರುವಾಗ ನಾನು ಕೇಳಿದ್ದು, ಅದನ್ನು ಪ್ರಶ್ನೆ ಮಾಡಿದ್ದು, ಇದು ಸರಿಯಲ್ಲ. ಅದು ಕಾಂಗ್ರೆಸ್ಸಿಗೂ ಸಹ ಹಿಂದುತ್ವ ಸಂಬಂಧ ಇದೆ. ಆ ಬಂಧುತ್ವದಲ್ಲಿ ನಾವು ಕಟ್ಟಿಕೊಂಡು ಹೋಗಬೇಕು ಅಂತ ಹೇಳುವ ವಿಚಾರಕ್ಕಾಗಿ ಪರ್ಯಾಯವಾಗಿ ವಿಶ್ವ ಹಿಂದೂ ಪರಿಷತ್ತಿನ ಪರ್ಯಾಯವಾಗಿ ಭಾರತೀಯ ಹಿಂದೂ ಪರಿಷತ್ ಅಂತೇಳಿ ನಾವು ಟೈಟ್ಲ್ ಕೊಟ್ಟು ಅದಕ್ಕೆ ಆಂಬ್ಲಮ್ ಎಲ್ಲ ಮಾಡಿ ನಾವು ಪ್ರಾರಂಭ ಮಾಡಿದ್ದು. ಆದರೆ ನಮ್ಮ ಪಕ್ಷದಿಂದಾಗಿ ಮುಂದಿನ ದಿನಗಳಲ್ಲಿ ಆವಾಗ ಒಂದು ಅವಕಾಶ ಸಿಕ್ಕಿದ್ರೆ ರೆಡಿ ಉಂಟು, ನಾನು ರೆಡಿ ಇದೆ, ಎಲ್ಲ ರೆಡಿ ಇದೆ. ನಾಯಕರಿಗೆ ಅರ್ಥ ಆಗ್ಲಿಲ್ಲ ಅನ್ನುವಂಥದ್ದು ನೋವು ನಂದು. ಅರ್ಥ ಆಗ್ಲಿಲ್ಲ ಅನ್ನೋದು ನೋವು. ಇಲ್ಲಿಯ ಮತ ವ್ಯವಸ್ಥೆಯ ಬಗ್ಗೆ ನೀವು ಮೋರಿ, ಸಂಕ, ಮಾರ್ಗ, ನೀರು ಗೀರು ಕೇಳಬೇಡಿ, ಧರ್ಮದ ಬಗ್ಗೆ ಮಾತಾಡಿ ಅಂತ ಹೇಳುವಾಗ ನಾವು ಅವರನ್ನು ಧರ್ಮ ಕಟ್ಟಲಿಕ್ಕೆ ಆಗಿ ಅವರ ಪಕ್ಷದವರು ಗೆಲ್ಲಿಸಿದ್ದಾರೆ. ಆಪ್ತರಾಗಿದ್ದವರೇ ತಮ್ಮನ್ನ ಬಿಟ್ಟು ಹೋಗಿದ್ದಾರೆ. ಅವರ ವೈಯಕ್ತಿಕ ವಿಚಾರಗಳಿರ್ಬಹುದು. ಕಾಂಗ್ರೆಸ್ಗೆ ಎಷ್ಟು ಅವಕಾಶ ಇದೆ ಪುತ್ತೂರಿನಲ್ಲಿ ಗೆಲ್ಲುವಂಥದ್ದು? ಕಾಂಗ್ರೆಸ್ ಅಭ್ಯರ್ಥಿ ಸ್ಥಾನದಲ್ಲಿ ಎಡವಟ್ಟು ಮಾಡಿದ್ರೆ ಅದರ ರಾಜಕೀಯ ಲಾಭ ಇನ್ನೊಬ್ಬರಿಗೆ ಆಗ್ಲೇಬೇಕಲ್ವಾ? ಕೋಡಿಂಬಾಡಿ ಅಶೋಕ್ ರೈ ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. BJPಯಲ್ಲಿ ಪ್ರಬಲ ನಾಯಕರಾಗಿದ್ದರೆ ಅವರು BJPಯಲ್ಲಿ ಸ್ಪರ್ಧೆ ಮಾಡಬೇಕು. ಬಂದು ಮರುದಿವಸ ಚುನಾವಣೆಗೆ ನಿಲ್ಲುವಂಥದ್ದಾದರೆ ಅದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ಹೇಳುವಂಥ ಪ್ರಶ್ನೆ ಸಮಾಜದಲ್ಲಿ ಕಾಣ್ತದೆ. ಹತ್ತೂರ ಒಡೆಯನ ನಾಡಿಗೆ ಕಾಲಿಟ್ಟಿದೆ ಕಾಟನ್ ಕಿಂಗ್. ಬೇಸಿಗೆಯ ಬಿಸಿಗೆ ದೇಹವನ್ನ ಕೂಲ್ ಆಗಿರಿಸುವ ಕಾಟನ್ ಬಟ್ಟೆಗಳು ಇದೀಗ ನಿಮ್ಮೂರಿನಲ್ಲಿ. ದೇಶಾದ್ಯಂತ 230 ಶೋರೂಮ್ಗಳನ್ನ ಹೊಂದಿರುವ ಪುರುಷರ ರೆಡಿಮೇಡ್ ಉಡುಪುಗಳ ಸುಪ್ರಸಿದ್ಧ ಸಂಸ್ಥೆ. ಉತ್ತಮವಾದ ಆಂಟಿಸ್ಟೈನ್ ಹಾಗೂ ಬ್ರೀತ್ ಫ್ರೀ ಬಟ್ಟೆಗಳ ಅಪೂರ್ವ ಸಂಗ್ರಹ. ಗ್ರೌಂಡ್ ಫ್ಲೋರ್, GI ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಕಾಂಟ್ಯಾಕ್ಟ್ 08251 470 541.